ಬಟ್ ಇಲ್ಲ ನಮ್ಮವರು ನಿಜವಾಗಿ ಅಟ್ರಾಸಿಟಿ ನಡೆದ್ರು ಕೂಡ ಬಿ ರಿಪೋರ್ಟ್ ಮಾಡ್ಬೋದು ಇರ್ತಾರೆ. ಅದು ದಟ್ ವಿಲ್ ಬಿ ಚಾಲೆಂಜ್ ಸ್ವಲ್ಪ. ಯಾಕಂದ್ರೆ ನನ್ನ ಹತ್ರ ಬಂದ್ರೆ ಬಿ ರಿಪೋರ್ಟ್ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಕೋರ್ಟ್ ಅಲ್ಲಿ ಅಂತ ಹೇಳ್ತೀನಿ. ಕರೆಕ್ಟ್ ನಾನು ಪ್ರಶ್ನೆ ಮಾಡಿ ಅಂತ ಕೇಳ್ತೀನಿ. ಬಟ್ ಒಂದು ಲಿಮಿಟ್ ಮೀರಿ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎನಿ ಇಂಡಿವಿಜುವಲ್. ಅಂದ್ರೆ ನಮ್ಗೆ ಪ್ರತಿಯೊಂದು ಅಟ್ರಾಸಿಟಿ ಕೇಸಲ್ಲಿ ಸ್ಟೇಷನ್ ಅಲ್ಲಿ ಏನಾಗ್ತಿದೆ ಅನ್ನೋ ಲೆವೆಲ್ಗೆ ನನಗೆ ಹೋಗಕ್ಕೆ ಆಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಸರಿನಾ? ಅಕ್ವಿಟಲ್ ಒಂದು ವೇಳೆ ಆಗಿದ್ರೆ ಯಾವುದೋ ಕೇಸ್ ಬಿಕಾಸ್ ಆಫ್ ಲೋಪದೋಷದಿಂದ ಅಕ್ವಿಟಲ್ ಆದ್ರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಕೋರ್ಟ್ ಅದನ್ನ ಪಾಯಿಂಟ್ ಔಟ್ ಮಾಡುತ್ತೆ. ಈ ಕಾರಣದಿಂದ ಇದು ಅಕ್ವಿಟಲ್ ಆಗಿದೆ ಅಂತ ಕೇಳಿದಾಗ ಅವ್ರ ಮೇಲೆ ಕ್ರಮ ಜರುಗಿಸಲೇಬೇಕು ಕಂಪಲ್ಸರಿ. ಬೇರೆ ಇಲಾಖೆದಲ್ಲಿ ಇಲ್ಲ, ಬಟ್ ನಮ್ಮ ಇಲಾಖೆದಲ್ಲಂತೂ ಸಾಕಷ್ಟು ಜನಕ್ಕೆ ಇದರಿಂದ ತೊಂದರೆ ಆಗಿದೆ. ಸಣ್ಣ ಅದರಲ್ಲಿ ಒಬ್ಬರು ಅಟ್ರಾಸಿಟಿ ಕೇಸ್ ಎಲ್ಲ ಬೇರೆ ಯಾವುದೋ ನಾರ್ಮಲ್ ಕೇಸಲ್ಲಿ ಇಲ್ಲೇ ಒಬ್ಬರು ಇದ್ದಾರೆ ಆಫೀಸರ್ ಇಲ್ಲ ಆಕ್ಚುಲಿ ಇಲ್ಲಿ ಇರಬೇಕು. ಅವ್ರ ಪ್ರಮೋಷನ್ ನಿಂತೋಗಿದೆ ಬಿಕಾಸ್ ಆಫ್ ದಟ್ ಪರ್ಟಿಕ್ಯುಲರ್ ರೀಸನ್. ಯಾವುದೋ ಕೇಸಲ್ಲಿ ಈ ತರ ಆಗಿದೆ ಅಂತ. ಸೊ ನೀವೇನು ಅಂತ ಹೇಳಿದ್ರೆ ಅಕ್ವಿಟಲ್ ಆದಾಗ ನೀವು ಒಂದು ನಿಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಶುಡ್ ಸೇ ದಟ್ ಇದರಲ್ಲಿ ಈ ಆರ್ಡರ್ ಅಲ್ಲಿ ಈ ಕಾರಣದಿಂದ ಪೊಲೀಸ್ ಅವರ ಇದರಿಂದ ಇದಾಗಿದೆ ಅನ್ನೋದು ನೀವು ನಿಮ್ ಕಡೆ ಒಂದು ಒತ್ತಡ ಹಾಸ್ಪಿಟಲ್ ಮಾಡಿಸಿದ್ರೆ ನೆಕ್ಸ್ಟ್ ಟೈಮ್ ಇಂಥವು ಆಗಲ್ಲ. ಅಂದ್ರೆ ಮೇಜರ್ ತಪ್ಪುಗಳು ಏನಾಗ್ತದೋ ಆಗಲ್ಲ. ಸಿ ನಾನು when I'm saying this thing, ನಾನು ಐ ಆಮ್ ಟ್ರೈಂಗ್ ಟು ಎಜುಕೇಟ್ ಆಲ್ ಆಫ್ ಯು. ಇದನ್ನು ಬಳಸ್ಕೊಂಡ್ರೆ ನಿಮಗೆ ಹೋರಾಟ ಮಾಡುವಂತ ಅಗತ್ಯವಿರಲ್ಲ. ಕೇಸು ಚಾರ್ಜ್ ಶೀಟ್ ಆಗ್ತದೆ, ಬಟ್ ಡಸಂಟ್ ಹ್ಯಾವ್ ದಿ ಸ್ಟ್ರೆಂತ್ ಅಂತ ಅನ್ಕೊಂಡ್ರೆ ಜಡ್ಜಿ ಅದರಲ್ಲಿ ಬರೀತಾರೆ ಇವು ಲ್ಯಾಪ್ಸಸ್ ಆಗಿದೆ ಅಂತ ಬರೀತಾರೆ. ಬಟ್ ಅದು ನಿಮ್ಮ ಪಿ ಕಡೆಯಿಂದ ನೀವು ಬರ್ಸೋಕೆ ಮಾಡಬೇಕು, ಯಾಕಂದ್ರೆ ಮಾಡ್ಬೇಕಾದ್ರೆ. ಸರಿನಾ? ಓಕೆ. ಶವ ಸಂಸ್ಕಾರ ವಿಷಯಕ್ಕೆ ಹೋದಾಗ ಜಯಪುರದ ಹತ್ರ ಎಲ್ಲೋ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರು. ಇಲ್ಲಿ ಜಯಪುರದಲ್ಲ, ಓನ್ಲಿ ಜಯಪುರ ಒಂದೇ ಅಲ್ಲ, ಕೊಡಗಿನಹಳ್ಳಿನಲ್ಲಿ ಸಮಸ್ಯೆ ಆಗಿತ್ತು, ಕೋಲಾರದಲ್ಲಿ ಸಮಸ್ಯೆ ಆಗಿತ್ತು. ಪ್ರತಿಯೊಂದು ವಿಷಯದಲ್ಲಿ ಪೊಲೀಸ್ ಅವರ ಇಂಟರ್ಫಿಯರ್ ಆಗಿತ್ತು. ಅದನ್ನ ಆ ಟೈಮ್ಗೆ ಇದು ಮಾಡಿದ್ರು. ಹೇಳಿಲ್ಲ. ಬಟ್ ಅಂತ ರೆವೆನ್ಯೂ ಅಧಿಕಾರಿಗಳನ್ನ ನನ್ನ ಗಮನದಲ್ಲಿ ಇದ್ದ ಹಾಗೆ ಗೊತ್ತಿರ್ತದೆ, ಯಾಕಂದ್ರೆ ಕಮಿಟಿಯಲ್ಲಿ ಇರೋದ್ರಿಂದ. ಐ ಥಿಂಕ್ ಈಗ ಆದಷ್ಟು ಆಲ್ಮೋಸ್ಟ್ ಎಲ್ಲ ಲಿವಿಂಗ್ ಸಮ್ ವಿಲೇಜಸ್, ಆಲ್ಮೋಸ್ಟ್ ಎಲ್ಲ ವಿಲೇಜಸ್ ಸ್ಮಶಾನದೊಂದು ಆಗಿದೆ ಅನ್ನೋ ಭಾವನೆ ನನಗಿದೆ. ದೊಡ್ಡ ಮಟ್ಟದಲ್ಲಿ 6 ಲಕ್ಷ ಮಾಡ್ತಾ ಇದೆ ಸರ್ ಅಷ್ಟೇ. ಕೆಳಮಟ್ಟದಲ್ಲಿ ಆ ಹಳ್ಳಿಲಿ ಆ ವಾಟಿಸಿನಲ್ಲಿ ಇನ್ಕಾರ್ಪೊರೇಟ್ ಆಗ್ತಾರೆ. ಇದೇ ಬಂದಿರೋ ಸಮಸ್ಯೆ. ಈಗ ದೊಡ್ಡದಾಗ ಅವರು ಕಂದಾಯ ಇಲಾಖೆ ಹೇಳ್ತಾರಲ್ಲ, ಎಲ್ಲ ಹಳ್ಳಿ ಮುಗಿಸಿದೀವಿ, ಕೇವಲ 10-12 ಹಳ್ಳಿ ಇದಾವೆ. ಯಾವ ಹಳ್ಳಿನ ತೆಗಿರಿ. ಈಗ ಎಕ್ಸಾಂಪಲ್ ತುಮಕೂರ್ದೇ ತಗೊಳ್ರಿ, 370 ಹಳ್ಳಿ ಇದಾವೆ. 370 ಹಳ್ಳಿಯಲ್ಲಿ 20 ತೋರಿಸ್ತಾರೆ, 350 ಮುಗಿಸಿದೀವಿ. ನಾವು ಎಲ್ಲ RTC ನೋಡಿದ್ರೆ ಒಂದು 45-50 ಹಳ್ಳಿ ಮಾತ್ರ ರುದ್ರಭೂಮಿ ಅಂತ ಇನ್ಕಾರ್ಪೊರೇಟ್ ಆಗಿದೆ. RTC ಇಲ್ಲ ಅಂದ್ರೆ ಸೊ ಇವ್ರು ಯಾರು ಹೇಳ್ತಾರೆ? ದೊಡ್ಡ ಮಟ್ಟದಲ್ಲಿ ನಿಮ್ಮ ಮಟ್ಟದಲ್ಲಿ ಅವ್ರ ಮೀಟಿಂಗ್ ನಲ್ಲಿ ಹಂಗೆ ಒಪ್ಕೊಂತಾರೆ. ದೊಡ್ಡ ಸಾಹೇಬ್ರನ್ನೇ ಹೇಳ್ತಾರೆ. ಆಲಪ್ ಮಟ್ಟದಲ್ಲಿ ಹೋಗಿ ಯಾರೇ ಇನ್ನ ಈಗ ನೋಡ್ತಾ ಇದ್ದೀವಿ, ಈಗ ಮಾಡ್ತಾ ಇದ್ದೀವಿ. ಇದೇ ಬಂದಾಗಿರೋ ಎಲ್ಲ ಮೀಟಿಂಗ್ ಸರ್. ರುದ್ರಭೂಮಿನ ಏನ್ 75 ವರ್ಷದಿಂದ ಕೇಳ್ತಾ ಇರೋದು ಸರ್. 7 ವರ್ಷದಿಂದ 5 ವರ್ಷದಿಂದ ಅಲ್ಲ. ಅವ್ರು ಅದನ್ನೂ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ಸಮಸ್ಯೆ ಬರೋದೇನು? ಅಟ್ ಪ್ರೆಸೆಂಟ್ ನಾಗೆ ಎಲ್ಲ ಸಾಹಿತ್ಯ ನಾವು ಉಣ್ಬೇಕು, ನೀವು ಬರ್ತೀರಿ ಅಷ್ಟೇ. ನೆಕ್ಸ್ಟ್ ಸೊಲ್ಯೂಷನ್ ಇಲ್ಲ. ತಿರ್ಗಾ ಊರಲ್ಲಿ ಈಗ ಆಗುತ್ತೆ ಅನ್ನೋದೇ ಇಲ್ಲ. ಈಗ ನಮ್ಮ ಇಲಾಖೆಯಿಂದ ಏನಾದ್ರೂ ಈಗ ನೀವು ಅದೊಂದು ಗೂಣಿಸಿ ಬರ್ತೀರಿ, ಅಲ್ಲಿಗೆ ನೀವು ಕೈ ಬಿಡ್ತೀರಿ. ಊರಿರೋ ಮನೆಯವರು ಹಂಗೆ ಕೈ ಬಿಡ್ತಾರೆ, ಅವ್ರದ್ದು ಮುಗೀತು. ಆದ್ರೆ ಅಟ್ಲೀಸ್ಟ್ ನಿಮ್ಮ ಇಲಾಖೆ ಆದ್ರೂ ನೆಕ್ಸ್ಟ್ ಈ ವರ್ಷದಲ್ಲಿ, ಈ ವರ್ಷ ಆಯ್ತಲ್ಲ, ನಿಷ್ಠಿಯಲ್ಲಿ ಕೂಡ ಸಮಸ್ಯೆ ಆಗುತ್ತೆ. ಯಾಕೆ ಅಲ್ಲಿ ಬಂದಿರೋ ಅಧಿಕಾರಿಗಳಿಗೆ ಏನಾಗಿದೆ ಅಂತ ಒಂದು ರಿಪೋರ್ಟ್ ಮಾಡಿ ಸರ್. ಇಲ್ಲ ರಂಗಯ್ಯರೇ, ಎಲ್ಲೆಂಡು ಮತ್ತೆ ಭೂಮಿ ವ್ಯಾಪ್ತಿದಾಗೆ ಇವರು ಮಾಡಾಗ್ತಾ ಇದ್ದಿಲ್ಲ. ಮೇಲೆ ಇವ್ರು ಬರ್ತಾರೆ, ಹೋಗ್ತಾರೆ. ಪವರ್ ಇಲ್ಲ ಅಂತ ಗೊತ್ತು, ಪವರ್ ಇಲ್ಲ. ಆದ್ರೆ ಸಮಸ್ಯೆ ಜೀವಂತವಾಗಿರುತ್ತೆ. ಹೊರ್ತೀವಿ ಕೊಡ್ಬೇಕು. ಇವ್ರು ಕೊಟ್ರೆ ಈಗ ಈ ಸಾಹೇಬ್ರು ನಿಮ್ ಜೊತೆ ಕೂತಿರ್ತಾರೆ, ನಾನೆಲ್ಲ ಮುಗಿಸಿದ್ದೀನಿ, ನೀವು ಒಪ್ಪಿಸಲೇಬೇಕು. ಅಲ್ಲಿ ಸಮಸ್ಯೆ ಆಗ್ತು ಅಂತಂದ್ರೆ ನೆಕ್ಸ್ಟ್ ಸಮಸ್ಯೆ ಇರಲ್ಲ. ಎಲ್ಲ ಹಳ್ಳಿಗೂ ಕೇಳಲ್ಲ ಸರ್. ಎಲ್ಲಿ ಪ್ರಾಬ್ಲಮ್ ಆಯ್ತಲ್ಲ, ಎಣ ಇಟ್ಕೊಂಡು ನಾವು
ಹೋರಾಟ ಮಾಡಿ ಬೀದಿಲಿ ಇಟ್ಕೊಂಡು ಪಂಚಾಯತಿ ಮುಂದೆ ಕೊಡ್ತೀವಿ ಅಂತ ಎಲ್ಲ ಬಂತ ಸರ್. ಆ ಹಳ್ಳಿಲಾದ್ರೂ ನೆಕ್ಸ್ಟ್ ಸಮಸ್ಯೆ ಇರ್ಬಾರ್ದಲ್ವಾ? ಸರಿ, ಒಂದ್ ನಿಮಿಷ. ಅಂತದ ಹಳ್ಳಿಯಲ್ಲಿ ಆಲ್ರೆಡಿ ನಾವು ರುದ್ರಭೂಮಿಗೆ ಜಾಗ ಕೊಟ್ಟಿದ್ದೀವಿ ಅಂತ ಹೇಳ್ತಿದಾರ. ಹೌದು, ಹೇಳ್ತಾರೆ ಸರ್, ಕೊಟ್ಬಿಟ್ಟಿದ್ದೀವಿ ಪಾಣಿ ನೋಡ್ರಿ ಹಾಗೆ ಅಂತಾರೆ ಸರ್. ಅದು ಪ್ರೊಸೀಡಿಂಗ್ಸ್ ಹೆಂಗ್ ಗೊತ್ತಾ ಸರ್? ಅವರು ಪಾಣಿ ಇನ್ಕಾರ್ಪೊರೇಟ್ ಮಾಡ್ತಿದ್ದಂಗೆ ಸರ್ವೆ ತಗೊಂಡೋಗಿ ಅದ್ಬಸ್ಟ್ ಮಾಡಿ ಅದನ್ನ ಹ್ಯಾಂಡ್ ಓವರ್ ಮಾಡಿ PDO ಕೊಡ್ಬೇಕು. ಆ ಪಂಚಾಯತ್ ಅದು ಫೆನ್ಸಿಂಗ್ ಹಾಕಿ ವಾಟರ್